ಎಲ್ಲ ಮನೆಯಲ್ಲೂ ಬಾವಿ ಇದೆ, ಆದರೆ ಆ ಬಾವಿ ನೀರನ್ನ ಉಪಯೋಗಿಸೋದಕ್ಕೆ ಆಗ್ತಾ ಇಲ್ಲ. ಬಾವಿಗಳ ನೀರೆಲ್ಲವೂ ಕೂಡ ಕೆಂಬಣ್ಣಕ್ಕೆ ತಿರುಗಿದ್ದು ಶಾಶ್ವತ ಕುಡಿಯುವ ನೀರಿನ ಭರವಸೆ ಚುನಾವಣಾ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿದೆ. ಈ ಲಾಕ್ಡೌನ್ನಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಉದ್ಯಮಿಯೊಬ್ಬರು ತಮ್ಮದೇ ಆದ ರೀತಿಯಲ್ಲಿ ಊರಿನ ಜನರ ಸಂಕಷ್ಟಕ್ಕೆ ಮಿಡಿದಿದ್ದಾರೆ. ಈ ಬಿರು ಬೇಸಿಗೆಯಲ್ಲಿ ತನ್ನೂರ ಜನರ ದಾಹ ತಣಿಸಲು ಮುಂದಾದ ಈ ಆಧುನಿಕ ಭಗೀರಥನ ಮಾನವೀಯ ಸೇವೆಗೆ ನಿಜಕ್ಕೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಲಾಕ್ಡೌನ್ನಿಂದಾಗಿ ಕೆಲಸವಿಲ್ಲದೆ ಕಂಗೆಟ್ಟಿದ್ದ ಬೈಂದೂರಿನ ಬಿಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 3-4ನೇ ವಾರ್ಡ್ನ ನಿವಾಸಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇನ್ನಷ್ಟು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸದ್ಯಕ್ಕೆ ಇಲ್ಲಿನ ಕುಡಿಯುವ ನೀರಿನ ಸಮಸ್ಯೆಗೆ ತಾತ್ಕಾಲಿಕವಾಗಿ ಮುಕ್ತಿ ನೀಡಿದ್ದು ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಬಿಜೂರು. ಮೂಲತಃ ಬಿಜೂರಿನವರೇ ಆದ ಗೋವಿಂದ ಬಾಬು ಪೂಜಾರಿಯವರು ಬಡತನದಲ್ಲೇ ಬೆಳೆದು ಹಂತ ಹಂತವಾಗಿ ಯಶಸ್ಸು ಕಂಡು ಇದೀಗ ಬೆಂಗಳೂರು, ಮುಂಬೈಯಂತಹ ಮಹಾನಗರಿಯಲ್ಲಿ ಬಹುದೊಡ್ಡ ಉದ್ಯಮಿಯಾಗಿ ಬೆಳೆದು ನಿಂತವರು. ಕಷ್ಟ ಏನೆನ್ನುವುದನ್ನು ಸ್ವತಃ ಅನುಭವಿಸಿದ ಗೋವಿಂದ ಪೂಜಾರಿ ಕುಡಿಯುವ ನೀರಿಗಾಗಿ ಮೈಲುಗಟ್ಟಲೆ ಅಲೆಯುವ ತನ್ನೂರ ಮಹಿಳೆಯರ ಸಂಕಷ್ಟ ಮನಗಂಡ ಸಮಾಜ ಸೇವೆಗಾಗಿ ಆರಂಭಿಸಿದ ತಮ್ಮ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನಡಿಯಲ್ಲಿ ಬಿಜೂರಿನ 2 ವಾರ್ಡ್ಗಳ ನಿವಾಸಿಗಳಿಗೆ ದಿನನಿತ್ಯ ಉಚಿತವಾಗಿ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡುತ್ತಿದ್ದಾರೆ. ಬಿಜೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಳಿಸಾಲು, ಗರಡಿ, ನಿಸರ್ಗಕೇರಿ, ದುಮ್ಕೇರಿಯ ಸುಮಾರು 60ಕ್ಕೂ ಅಧಿಕ ಕುಟುಂಬಗಳಿಗೆ ಬೆಳಿಗ್ಗೆಯಿಂದ ಸಂಜೆ ತನಕವೂ ನಿರಂತರವಾಗಿ ಪ್ರತಿ ಮನೆಗಳಿಗೆ ಟ್ರಸ್ಟ್ ವಾಹನದಲ್ಲಿ ಹೋಗಿ ಕಳೆದೊಂದು ವಾರದಿಂದ ನೀರನ್ನ ಪೂರೈಸುತ್ತಿದ್ದಾರೆ. ಗೋವಿಂದ ಬಾಬು ಪೂಜಾರಿಯವರ ಈ ಮಾನವೀಯ ಕೈಂಕರ್ಯಕ್ಕೆ ಊರಿನ ಯುವಕರ ತಂಡವು ಸಾಥ್ ನೀಡಿದೆ. ನೀರನ್ನು ನಾವು ಈ ಪಂಚಾಯತಿ ವತಿಯಿಂದ ಅವರು ಇವಾಗ ಟೆಂಡರ್ ಆಗಿದೆ ಅಂತ ಹೇಳಿ ನಮ್ಮಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಇನ್ನೂ ಸಪ್ಲೈ ಕೊಡಲೇ ಇಲ್ಲ. ತುಂಬ ಒಂದು ಏಪ್ರಿಲ್ ಮಾರ್ಚ್ ತನಕ ಕೊಡು ಅಂತ ಹೇಳಿದ್ರು. ಈ ಹೋದ ವರ್ಷ ಏಪ್ರಿಲಲ್ಲಿ ಕೊಟ್ಟಿದ್ರು, ಈ ವರ್ಷ ಅವರು ಕೊಡಲಿಲ್ಲ ಅಂತ ಹೇಳಿದ್ರೆ ಟೆಂಡರ್ ಪ್ರಾಬ್ಲಮ್ ಆಗಿದೆ. ಯಾರೂ ಟೆಂಡರನ್ನು ತಗೊಳ್ಳಿಕ್ಕೆ ಮುಂದಾಗಲಿಲ್ಲ. ಹಾಗೆ ನಮ್ಮೂರಲ್ಲಿ ನೀರಿನ ಸಮಸ್ಯೆ ದಿನನಿತ್ಯ ತುಂಬಾ, ಯಾಕಂದರೆ ಊಟಕ್ಕೂ ಒಂದು ದಿನ ನಮಗೆ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ನೀರಿಲ್ಲ ಅಂತ ಹೇಳಿದರೆ ನಾವು ಸ್ನಾನ ಮಾಡಲಿಕ್ಕೂ ತೊಂದರೆ, ಕುಡಿಲಿಕ್ಕೂ ತೊಂದರೆ ಆಗ್ತಾಯಿದೆ. ಅದಕ್ಕಾಗಿ ನಾನು ಗೋವಿಂದ ಬಾಬು ಪೂಜಾರಿ ಹತ್ರ ಒಂದೇ ಒಂದು ಮಾತು ಹೇಳಿದ್ದೀನಿ, ಅಣ್ಣ ಈ ಸಲ ನಮಗೆ ಈ ಊರಿಗೆ ನೀರಿನ ಪ್ರಬಲತೆ ತುಂಬ ಕಷ್ಟ ಆಗಿದೆ ಅಣ್ಣ, ಏನು ಮಾಡೋದು ಅಂತ ನಾನು ಅವರ ಮನೆಗೆ ಹೋಗಿ ಕೇಳಿದಾಗ ಏನು ಪ್ರಾಬ್ಲಮ್ ಬಂದಿದ್ದರೂ ನಾನು ಅದನ್ನು ಸಾಲ್ವ್ ಮಾಡ್ತೇನೆ, ಅದರಿಂದ ಏನು ಬರೋದಿದ್ರು ನಾಳೆಗೆ ನಾನು ಅದನ್ನು ನನ್ನ ಸ್ವಂತ ಅವ್ರದ್ದು ಕಂಪ್ನಿಯಿಂದ ಗಾಡಿ ಇದೆ, ಊರಿಗೆಲ್ಲ ನೀರು ಕೊಟ್ಟುಬಿಡು. ಆಲ್ಮೋಸ್ಟ್ಲಿ ಈಗ ಒಂದು ವಾರ 2 ವಾರ ಆಗಿದೆ ನೀರು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಗೋವಿಂದ ಬಾಬು ಪೂಜಾರಿ ಅವರ ಈ ಒಂದು ಸಹಾಯ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ. ಇಲ್ಲಿಗೆ ನೀರಿಲ್ಲ, ಆಚೆಗೆ ಹೊಳೆ ಉಪ್ಪು ನೀರು, ಈಚೆ ಉಪ್ಪು ನೀರು. ನಾವು ನಡು ಮಧ್ಯೆಗಿತ್ತು, ನಮಗೊಂದು 60 ವರ್ಷ ಆಗ್ಬೋದು, ನಮ್ಗೆ ಕುಡಿಲಿಕ್ಕೆ ನೀರಿಲ್ಲ. ಮುಂದೆ ನಮ್ಮ ಸಮಸ್ಯೆನೇ ಇದೆ, ನಾವು ಏನು ಮಾಡೋದು? ಮತ್ತು ಅಲ್ಲಿ ಈ ನಮ್ಮೂರೆಲ್ಲ ಗೋವಿಂದ ಪೂಜಾರಿ ಅಂದ್ರೆ ಇದ್ರೆ ಒಂದು 10 ಕೊಡಪ ನೀರು ನಮ್ಗೆ ಸಹಾಯ ಮಾಡ್ತಾಯಿದ್ರು. ಅದನ್ನು ನಾವು ಕುಡ್ಕೊಂಡಿತ್ತು. ನಮ್ಮ ನೀರು ಬೇಕು, ಬಾವಿ ನೀರೆಲ್ಲ ಉಪ್ಪು. ನೀವು ಬಂದು ನೋಡ್ಕೊಂಡು ಹೋಗಿ, ಯಾರು ಬಂದು. ನಮ್ಗೆ ಉಪ್ಪು ಅಂದ್ರೆ ಉಪ್ಪು, ನಮ್ಮ ಮೈ ಮೇಲೆ ಹಾಕ್ಬೇಡ, ಕುಡಿಲಿಕ್ಕೂ ಆಗೋದಿಲ್ಲ. ನಮ್ಮ ಪಂಚಾಯತ್ಗೆ ಏನು ಹೇಳೋದಿಲ್ಲ, ನಾವು ಅಕೇರಿ ದಿವಸದಾಗ ಏನು ಮಾಡೋದು? ನಮ್ಮ ನೀರು ಬೇಕು ಕುಡೋಕೆ. ನೀರು ನಮ್ಗೆ ಅಗತ್ಯ ಬೇಕು. ಊಟ ಒಂದು ಹೊತ್ತು ಬಿಡ್ತು, ನೀರು ಬಿಡೋಕೆ ಸಾಧ್ಯ ಇಲ್ಲ. ಇನ್ನು ಬಿಜೂರಿನ ಕುಡಿಯುವ ನೀರಿನ ಸಮಸ್ಯೆ ಇಂದು ನಿನ್ನೆಯದಲ್ಲ, ಸಾಕಷ್ಟು ದಶಕಗಳಿಂದಲೂ ಇರುವ ಸಮಸ್ಯೆಗೆ ಇದುವರೆಗೆ ಮುಕ್ತಿ ಸಿಕ್ಕಿಲ್ಲ. ಹಲವು ಶಾಸಕ ಜನಪ್ರತಿನಿಧಿಗಳನ್ನ ಕಂಡರೂ ಸಮಸ್ಯೆಯಾಗಿ ಉಳಿದು ಬಿಟ್ರೆ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಯಾವೊಬ್ಬ ಜನಪ್ರತಿನಿಧಿಯೂ ಮುಂದಾಗಿಲ್ಲ. ಬಿಜೂರಿನ ಸುತ್ತಲೂ ಸುಮನಾವತಿ ನದಿ ತುಂಬಿ ಹರಿಯುತ್ತಿದ್ದುದರಿಂದ ಇಲ್ಲಿನ ಜನರು ಪ್ರತಿ ಬೇಸಿಗೆಯಲ್ಲೂ ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಾರೆ. ಪಂಚಾಯಿತಿಯಿಂದ ನಳ್ಳಿ ಸಂಪರ್ಕ ಇದ್ರೂ ಅವೈಜ್ಞಾನಿಕ ಪೈಪ್ಲೈನ್ ಕಾಮಗಾರಿಯಿಂದಾಗಿ ನಳ್ಳಿಯಲ್ಲಿ ನೀರು ಬರುತ್ತಿಲ್ಲ. 3 ದಿನಕ್ಕೊಮ್ಮೆ ಬಂದರೂ ಎತ್ತರ ಪ್ರದೇಶದಲ್ಲಿದ್ದವರಿಗೆ ನೀರು ಸಿಗುತ್ತಿಲ್ಲ. ಕಳೆದ ಬಾರಿಯೂ ಚುನಾವಣೆಯಲ್ಲಿ ನೀರಿನ ಸಮಸ್ಯೆ ಬಗೆಹರಿಸದ ಜನಪ್ರತಿನಿಧಿಗಳ ವಿರುದ್ಧ ತಿರುಗಿಬಿದ್ದ ಇಲ್ಲಿನ ನಿವಾಸಿಗಳು ಚುನಾವಣಾ ಬಹಿಷ್ಕಾರಕ್ಕೂ ಮುಂದಾಗಿದ್ರು. ಪ್ರತಿ ವರ್ಷದ ಬೇಸಿಗೆಯ 3 ತಿಂಗಳು ಬಿಜೂರಿನಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಡುತ್ತಾರೆ. ಆದರೆ ನಾನು ಬೆಂಗಳೂರಿನಲ್ಲಿ ನೆಲೆಸಿದ್ದ ಕಾರಣ ಕುಡಿಯುವ ನೀರಿನ ಸಮಸ್ಯೆಯ ಗಂಭೀರತೆ ಅಷ್ಟೇನೂ ಗೊತ್ತಾಗಿರಲಿಲ್ಲ. ಲಾಕ್ಡೌನ್ನಿಂದಾಗಿ ಕಳೆದ 1 ತಿಂಗಳು ಹುಟ್ಟೂರು ನನ್ನ ಮನೆಯಲ್ಲೇ ಕಳೆಯುತ್ತಿದ್ದೇನೆ. ಹೀಗಾಗಿ ನನ್ನೂರಿನ ನೀರಿನ ಸಮಸ್ಯೆಯ ಗಂಭೀರತೆ ಅರಿವಿಗೆ ಬಂದಿದೆ.
ಹೀಗಾಗಿ ನನ್ನ ದುಡಿಮೆಯ ಹಣದಲ್ಲಿ ಊರ ಜನರ ದಾಹ ನೀಗಿಸಲು ಮುಂದಾಗಿದ್ದೇನೆ ಎನ್ನುತ್ತಾರೆ ಉದ್ಯಮಿ ಗೋವಿಂದ ಬಾಬು ಪೂಜಾರಿ. ಆಲ್ರೆಡಿ ಎಷ್ಟೋ ಜನರಿಗೆಲ್ಲ ಊಟದ ಕಿಟ್ ಎಲ್ಲ ಕೊಟ್ಟು ಒಂದು 500-580 ಮನೆ ಕೊಟ್ಟೇವೆ. ಈಗ ಇನ್ನೂ ಕೊಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನೀರು ದೊಡ್ಡ ಕಷ್ಟ. ಒಬ್ಬ ಮನುಷ್ಯ ಊಟ ಇಲ್ದಿದ್ರೂ ನಡೀತದೆ, ಅಟ್ಲೀಸ್ಟ್ ನೀರಿಲ್ಲ ಅಂದರೆ ಇಲ್ಲಿ ಒಂದೊಂದು ಬಾವಿ ನೋಡಿದರೆ ಎಷ್ಟು ಕಲರ್ ಅಂದರೆ ಅದು ಮೈ ಮೇಲೆ ಹಾಯ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದೆ. ಅದೊಂದು ನಮ್ಮ ಊರಿಗೆ ಒಂದು ಶಾಶ್ವತ ಒಂದು ಪರಿಹಾರ ಆಗಬೇಕಂತ ನಾನು ನಮ್ಮ ತಹಸೀಲ್ದಾರ್ MLA ಮತ್ತು DC ಅವರಿಗೆ ಕೇಳ್ಕೊಳ್ತೇನೆ. ಈಗ ಡೈಲಿ ಎಷ್ಟು ಕುಟುಂಬಗಳಿಗೆ ನೀರು ಕೊಡ್ತೀವಿ? ಈಗ ಒಂದು 60 ಮನೆ ನಮ್ಮ ಇದರಲ್ಲಿದೆ. ವಾರ್ಡ್ 4 ಮತ್ತು 3 ಮತ್ತು 4 ವಾರ್ಡಲ್ಲಿ 60 ಮನೆಗೆ ಸಪ್ಲೈ ಮಾಡ್ತಾ ಇದ್ದೇವೆ. ಬೆಳಗ್ಗೆ 8 ಗಂಟೆಯಿಂದ ಶುರುವಾಗುತ್ತೆ, ಸಾಯಂಕಾಲ 7 ಗಂಟೆವರೆಗೆ ಕಂಟಿನ್ಯೂಸ್ ಸಪ್ಲೈ ಮಾಡ್ತಾ ಇದ್ದೇವೆ ಎಲ್ಲ ಕಡೆ. ಯಾರಿಗೆಷ್ಟು ಬೇಕು ಅಷ್ಟು? ಎಸ್ ಯಾರಿಗೆಷ್ಟು ಬೇಕೋ ಅಷ್ಟು. ಈಗ ಯಾಕಂದರೆ ಕೊರೋನಾ ಇರೋದ್ರಿಂದ ಎಲ್ಲ ಅಧಿಕಾರಿಗಳು ಎಲ್ಲ ಬ್ಯುಸಿ ಇದ್ದಾರೆ, ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ. ಇಲ್ಲಾಂದರೆ ನಾನೇ ಪರ್ಸ್ನಲಿ ಹೋಗಿ ಅವ್ರಿಗೆ ಸಿಕ್ಕಿ ಮಾತಾಡೋದಿತ್ತು. ಇದೊಂದು ಚೂರು ಸೊಲ್ಯೂಷನ್ ಆದರೆ ನಾನು ಪರ್ಸ್ನಲಿ ಅವ್ರಿಗೆ ಸಿಕ್ಕಿ ಈ ವಿಷಯದಲ್ಲಿ ಮಾತಾಡಬೇಕು. ಯಾಕಂದರೆ ಈ ಪ್ರಾಬ್ಲಮ್ಮು ಪ್ರತಿ ವರ್ಷ ಬರ್ತಾನೇ ಇದೆ. ಎಷ್ಟೋ ಜನರಿಗೆ ಕಷ್ಟಪಟ್ಟು ಕಣ್ಣೀರು ತೆಗಿತಾ ಇದ್ದಾರೆ ನೀರಿಗೋಸ್ಕರ. ಅದು ಬೇಗ ಸಾಲ್ವ್ ಆಗಬೇಕು ಅನ್ನೋದೇ ನಮ್ಮ ಆಸೆ. ಒಟ್ಟಿನಲ್ಲಿ ಜನಪ್ರತಿನಿಧಿಗಳು ಇಚ್ಛಾಶಕ್ತಿಯಿಂದ ಸರ್ಕಾರದ ಮೂಲಕ ಮಾಡಿ ಮುಗಿಸಬೇಕಿದ್ದ ಕೆಲಸವನ್ನ ತನ್ನ ದುಡಿಮೆಯ ಉಳಿತಾಯದ ಹಣದಲ್ಲಿ ತನ್ನೂರಿಗಾಗಿ ವಹಿಸುತ್ತಿರುವ ಗೋವಿಂದ ಬಾಬು ಪೂಜಾರಿಯವರ ಈ ಮಾನವೀಯ ಕಳಕಳಿಗೊಂದು ಸಲ್ಯೂಟ್. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.